ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ನಮ್ಮ ಕುಡ್ಲ ಪ್ರಸಾರದ ಕರ್ನಾಟಕ ಬ್ಯಾಂಕ್ ಬ್ಯೂಸಿನೆಸ್ ಟಾನಿಕ್ 105ನೇ ಸಂಚಿದ ಸಂಭ್ರಮಾಚರಣೆ. ಬ್ಯೂಸಿನೆಸ್ ಟಾನಿಕ್ ಸರ್ವೇರಿಗಳ ಒಂಜಿ ಭಾರಿ ಎಡ್ಡೆ ಕಾರ್ಯಕ್ರಮ ಮಹಾಬಲೇಶ್ವರ ಎಂಎಸ್. ಕೇರಳದ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಸ್ತಬ್ಧ ಚಿತ್ರನು ಕೇಂದ್ರ ಸರ್ಕಾರ ಬೋಡ್ಜಿ ಪಂಡನವು ಮಾತನ ರಮಾಣ್ಯ ಕುಲಕ್ಕೂ ಅಪಮಾನ. ಕುಡ್ಲಡ್ ಶಾಸಕರು ಟಿಖಾದರ್. ಕುಡ್ಲದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಗಳು ಶ್ರೀ ಶಿವಸುಬ್ರಹ್ಮಣ್ಯ ದೇವರನ ಪ್ರತಿಷ್ಠೆ. ಬ್ರಹ್ಮಕಲಶ. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಕದ್ರದ ಶ್ರೀ ಯೋಗೀಶ್ವರ ಮಠಕ್ಕೂ ಸಂಬಂಧಪಟ್ಟನ ದೇವಸ್ಥಾನ ಅವಿನ ಮಠದ ಸಮಿತಿಗೆ ಒಪ್ಪ್ಯಾವಡು. ಕುಡ್ಲಡ್ ಸಮಿತಿದ ಗುರ್ಕಾರ್ಯರು ಹರಿನಾಥ್ ಒತ್ತಾಯ. ವಾರ್ತೆದಿವರ ಟಿವಿ ವೆಬ್ ಚಾನೆಲ್ ಯೂಟ್ಯೂಬ್ ಇಂಚ ಸಾರಗಟ್ಲೆ ಉಪನಗ ವಾ ಕಾರ್ಯಕ್ರಮ ತೂವಡು ಒಂದು ಅಜಪ್ಪೆರ ಕಷ್ಟ. ಇಂಚಿನ ಪೊರ್ತುಡು ನಮ್ಮ ಕುಡ್ಲ ಪ್ರಸಾರ ಮಲ್ಪನ ಬ್ಯೂಸಿನೆಸ್ ಟಾನಿಕ್ ಮಾತೆರೆಗಳ ಎಡ್ಡೆ ಕಾರ್ಯಕ್ರಮ ಅಂದು ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್ ಪಂತಿರು. ಕುಡ್ಲಡ ಐತರ ನಮ್ಮ ಕುಡ್ಲ ಟಿವಿ ಚಾನೆಲ್ದ ಕರ್ನಾಟಕ ಬ್ಯಾಂಕ್ ಬ್ಯೂಸಿನೆಸ್ ಟಾನಿಕ್ ಕಾರ್ಯಕ್ರಮದ 105ನೇ ಸಂಚಿದ ಸಂಭ್ರಮಾಚರಣೆ ಉದಿಪನ ಮಲ್ತದು ಆರು ಪಾತೇರಿಯರು. ನಮ್ಮ ಕುಡ್ಲ ಟಿವಿ ಚಾನೆಲ್ ಪ್ರಸಾರ ಒಂದು ಪುನಃ ಕರ್ನಾಟಕ ಬ್ಯಾಂಕ್ ಬ್ಯೂಸಿನೆಸ್ ಟಾನಿಕ್ ವಾರದ ಕಾರ್ಯಕ್ರಮದ 105ನೇ ಸಂಚಿದ ಸಂಭ್ರಮ ಐತರ ಕುಡ್ಲದ ಡೊಂಗರಕೆರೆ ಕೆನರಾ ಹೈಸ್ಕೂಲ್ದ ಸುಧೀಂದ್ರ ಆಡಿಟೋರಿಯಂ ನಡೆದಿದೆ. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ ಮುಖ್ಯ ಕಾರ್ಯತೋವನ ಅಧಿಕಾರಿ ಮಹಾಬಲೇಶ್ವರ ಎಂಎಸ್ ತುಡರಬೊಳಪು ಪೊತ್ತದ ಕಾರ್ಯಕ್ರಮ ಉದಿಪನ ಮಲ್ತೇರು. ಮಹಾಬಲೇಶ್ವರ ಪಾತಿರ್ದು ಇತ್ತೆ ಸಾರಗಟ್ಲೆ ವೆಬ್ ಚಾನೆಲ್ ಯೂಟ್ಯೂಬ್ ಚಾನೆಲ್ ಉಪನಗ ಜನಕ್ಲಿಗುವ ಕಾರ್ಯಕ್ರಮ ತೂವಡು ಒಂದು ಅಜಪ್ಪೆರ ಕಷ್ಟ ಆವೊಂದುಂಡು. ಎಡ್ಡೆ ಕಾರ್ಯಕ್ರಮಗೂ ಆಕ್ಲಿ ಎದುರು ತೂವೊಂದುರ್ಲಿರು. ಇಂಚಿನ ಪುರ್ತುಡು ನಮ್ಮ ಕುಡ್ಲ ಚಾನೆಲ್ ಪ್ರಸಾರ ಆಪ್ನ ಭಾರಿ ಎಡ್ಡೆ ಕಾರ್ಯಕ್ರಮ ಬ್ಯೂಸಿನೆಸ್ ಟಾನಿಕ್ ಮಾತೆರೆಗಳ ಒಂಜಿ ಎಡ್ಡೆ ಅವಕಾಶ ತಿಕ್ಕದುಂಡು. ಇಂಚಿನ ಕಾರ್ಯಕ್ರಮ ಬುಡಂದೆ ನಡತೊಂದು ಪಡಂದಾರ ಪಂಡಿರು. 3 ವರ್ಷದ ಹಿಂದೆ ಈ ಒಂದು ಸಂಕಲ್ಪವನ್ನು ಮಾಡಿದವರು ಕರ್ಕೇರ ಸಹೋದರರು, ಮುಖ್ಯವಾಗಿ ಲೀಲಾಕ್ಷ ಕರ್ಕೇರ ಹಾಗೂ ಶ್ರೀಯುತ ಎಸ್ ನಾಯಕರವರು. ಅಂದಿನ ಘಟನೆ ಇಂದಿಗೂ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಉಂಟು. ನಾವು ಕಾವೂರಿನಲ್ಲಿ ನಮ್ಮ ಹೊಸ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಎಸ್ ನಾಯಕರು ಹಾಗೂ ಲೀಲಾಕ್ಷ ಕರ್ಕೇರವರು ಬಂದು ಇಂಚ ಒಂದು ಕಾರ್ಯಕ್ರಮ ನಮ್ಮ ಯೋಚನೆ ಮಲ್ತೊಂದು ಉಲ್ಲ ಈರನ್ನ ಪೂರ್ತಿ ಒಂಜಿ ಸಹಕಾರ ಬೋರ್ಡ್ ಒಂಜಿ ರಿಕ್ವೆಸ್ಟ್ ಮಲ್ತದಿದ್ದಾರೆ. ನಾನು ಹೇಳಿದೆ, ನಿಮ್ಮದೇ ಬ್ಯಾಂಕಲ್ಲೋ ಮಾರ್ರೆ, ನಾವು ಸಹಾಯ ಮಾಡದೇ ಇದ್ದರೆ ಅದು ಸರಿಯಾಗುವುದಿಲ್ಲ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಏನು ಆಗಬೇಕು ಅಂಥೇಳಿ ಕೇಳಿದೆ. ಅವರು ಪ್ರಥಮವಾಗಿ ಕೇಳಿದ್ದು ಇದಕ್ಕೆ ಒಂದು ಪ್ರಾಯೋಜಕತ್ವವನ್ನು ಕೊಡಬೇಕು ಅಂಥೇಳಿ. ಆಯಿತು, ಪ್ರಾಯೋಜಕತ್ವ ಅಷ್ಟೇ ಅಂತಂದರೆ ಖಂಡಿತ ಕೊಡ್ತೇನೆ ಅಂಥೇಳಿ ಹೇಳಿದ್ದೆ ನಾನು. ಆದರೆ ಅವರು ಬುದ್ಧಿವಂತರು, ಅವರು ಅಷ್ಟಕ್ಕೆ ಬಿಡಲಿಲ್ಲ. ಪ್ರಾಯೋಜಕತ್ವ ಮೊದಲ 25 ಕಂತನ್ನು ಕರ್ನಾಟಕ ಬ್ಯಾಂಕಿನಿಂದ ನಾವು ಅವರಿಗೆ ಒಂದು ಅಭಯವನ್ನು ಕೊಟ್ಟ ನಂತರ ಅವರು ಹೇಳಿದರು, ಪ್ರಥಮ ಕಾರ್ಯಕ್ರಮಕ್ಕೆ ನೀವೇ ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕು ಅಂಥೇಳಿ. ಆಗ ನಾನು ಸ್ವಲ್ಪ ಸಿಕ್ಕಾಕ್ಕೊಂಡೆ ಅವರಲ್ಲಿ. ಆಯಿತು ಅಂತ ಹೇಳಬೇಕಾಯ್ತು. ಯಾಕೆಂದರೆ ವಿಶ್ವಾಸ ಅನ್ನತಕ್ಕಂಥದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಪ್ರಥಮ ಸಂಚಿಕೆಯಲ್ಲಿ ಭಾಗವಹಿಸಿದೆ. ಆ ಪ್ರಥಮ ಸಂಚಿಕೆಯಲ್ಲಿ ಭಾಗವಹಿಸಿದಾಗ ಮನಸ್ಸಿನಲ್ಲಿ ಇತ್ತು 50 ಸಂಚಿಕೆ 100 ಸಂಚಿಕೆಗಳು ಇದು ನಡೆಯಬೇಕು ಅಂತ. ಮಲ್ಲಬಿನ್ನೆರೆ ಕರ್ನಾಟಕ ಬ್ಯಾಂಕ್ ಗುರ್ಕಾರ್ಯರು ಪ್ರದೀಪ್ ಕುಮಾರ್ ಪಾತಿರ್ದು ಎಲ್ಲಿ ಬುಕ್ಕ ನಡುವರ್ಗದ ಕೈಗಾರಿಕೆಲು ನನಲಾತು ಕಾರ್ಯನಿ ಹೆಚ್ಚು ಮಲ್ತದು ಬ್ಯಾಂಕ್ ವಲಯ ಸೇರಿನಂಚ ಇಡೀ ಪಣ ವಲಯಗೂ ಉಮೇದು ಕುರುಪನ ಶಕ್ತಿ ಆವಡಾತನೆಂದು ಪಂಡಿರು. We are all aware that we are in the midst of a pandemic which has affected life and livelihood. We are in, I do not know whether it's a third wave, fourth wave, we're in a wave where there's significant increase in cases across the world. Of course, many of us see that this current variant is less severe and there will be less loss of life. While that hope that the current wave is milder and less fatal, we cannot wish away its impact on the economy. The first advanced estimate of GDP for the current year, that is FY 21-22, indicates a GDP growth of about 9.2%,
and a nominal GDP growth of a very high 17.6%. Notably, this is the second highest nominal growth ever achieved, with 19.9% nominal growth achieved during 2010-11 being the highest. The data also indicates a good news that the overall GDP growth is 1% above the pre-pandemic level. Almost all sectors, except trade, hotels, transport, communication, and services related broadcasting, reached the pre-pandemic level. Agri and allied activities are likely to grow higher than last year. This is as expected, as agriculture is perhaps the only sector which is unscathed from the lockdown. ಇಸ್ಕಾನ್ ಸಂಸ್ಥೆ ಅಕ್ಷಯ ಪಾತ್ರೆ ಫೌಂಡೇಶನ್ದ ಸನಂದನ ದಾಸ ಸ್ವಾಮೀಜಿ, ಉದ್ಯಮಿ BM ಫಾರೂಕ್, ದಕ್ಷಿಣ ಕನ್ನಡ ಪೇರು ಉತ್ಪತ್ತಿ ಮಲ್ಪನಾಂಕಣ ಒಕ್ಕೂಟದ ಗುರುಕಾರ್ಯರು ರವಿರಾಜ್ ಹೆಗ್ಡೆ, ಹ್ಯಾಂಗ್ಯೋ ಐಸ್ ಕ್ರೀಮ್ ಲಿಮಿಟೆಡ್ ಆಡಳಿತ ನಿರ್ದೇಶಕರು ಪ್ರದೀಪ್ ಜಿ, ಕರ್ನಾಟಕ ಬ್ಯಾಂಕ್ ಬಿಸಿನೆಸ್ ಟಾನಿಕ್ ಬಗೆಟ್ ಮಾಹಿತಿ ಕೊರಿಯರ ಬತ್ತನ ಚಾರ್ಟರ್ಡ್ ಅಕೌಂಟೆಂಟ್ ಲೈನ ರುದ್ರಮೂರ್ತಿ ಬೊಕ್ಕ ಅನಿಲ್ ಭಾರದ್ವಾಜ್ ಪಾಲ್ದೆ ತುಂಡಿರು. ಮಹಾಬಲೇಶ್ವರ MS ಬೊಕ್ಕ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮದ ಸಾರಥಿ ಬೊಕ್ಕ ನಡಪಾದ ಕುರ್ಪನಾರು ICAI ಕುಡ್ಲದ ಈ ದುಂಬುದ ಗುರುಕಾರ್ಯರು SS ನಾಯಕ್ ಮುಗ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತಿದ್ರು. ನಮ್ಮ ಕೂಡ್ಲ ಟಿವಿ ಚಾನೆಲ್ ನಿರ್ದೇಶಕರೈನ ಹರೀಶ್ ಬಿ ಕರ್ಕೇರ, ಲೀಲಾಕ್ಷ ಬಿ ಕರ್ಕೇರ ಸೋದರರು ಪಾಲ್ದೆ ತುಂಡಿರು. ನಿತಿನ್ ಸಾಲಿಯನ್ ಬುಕ ಯಶಸ್ವಿನಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ఢిల్లీದ ಪ್ರಜಾಪ್ರಭುತ್ವ ದಿನಾಚರಣೆಗೆ ಸ್ತಬ್ಧಚಿತ್ರ ಪಥಸಂಚಲನಗಳು ಕೇರಳ ರಾಜ್ಯದ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಸ್ತಬ್ಧಚಿತ್ರ ಬೊಡ್ಚಿಯಿಂದ ಪಂಡಿನ ನರೇಂದ್ರ ಸರ್ಕಾರದ ನಿರ್ಧಾರ ಮಾತ ನರಮಾನ್ಯ ಕುಲಕು ಅಪಮಾನ ಎಂದು ಮಾಜಿ ಮಂತ್ರಿ ಶಾಸಕರ UT ಖಾದರ್ ಪಂತೀರ್. ಮಾಜಿ ಮಂತ್ರಿ ಬುಕ ಶಾಸಕರಾದ UT ಖಾದರ್ ಕುಡದ ಸರ್ಕ್ಯೂಟ್ ಹೌಸ್ಡ್ ಸುದ್ದಿಕೂಟುಡು ಪಾತಿರದು. ఢిల్లీಡ್ ಪ್ರಜಾಪ್ರಭುತ್ವ ದಿನಾಚರಣೆದಲ್ಲೇ ಕೊಡು ನಡಪನ ಸ್ತಬ್ಧಚಿತ್ರ ಪೆರೆಡಿಡ್ ಕೇರಳ ರಾಜ್ಯದ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ಬೋಡ್ಚಿ ಮಣ್ಣವು ಮಾತ ನರಮಾನ್ಯ ಕುಲಕ್ಕೂ ಅಪಮಾನ ಅಂದು ಪಂಡಿರು. ಬ್ರಹ್ಮಶ್ರೀ ನಾರಾಯಣ ಗುರು ಜನಸಾಮಾನ್ಯರ ದೇವಿರೆನ್ ತೂಯಿನಾರು ಅರನ ಸ್ತಬ್ಧಚಿತ್ರ ಇನ್ಕಾರ ಮಲ್ತದು ನಾರಾಯಣ ಗುರುಕ್ಲಿನ ತತ್ವ ಆದರ್ಶನೆ ಬೋಡ್ಚಿ ಮನ್ಪನ ಸಂದೇಶನು ಕೇಂದ್ರ ಸರ್ಕಾರ ಕೊರ್ತು ನೊಂದಾರ್ ಪಂಡಿರು. ನಾರಾಯಣ ಗುರುಕುಲು ಕೇರಳಗೂ ಮಾತ್ರ ಇತ್ತನಾರತ್ ಕೇಂದ್ರ ಈ ಸ್ತಬ್ಧಚಿತ್ರ ಬೋಡ್ಚಿ ಪಣ್ಣ ಬಗೆಟ್ ಪಿರ ಚರ್ಚೆ ಮಲ್ಗಳು ಅವೇಕಾದ ಜಿಲ್ಲೆದ ಬೊಕ್ಕ ರಾಜ್ಯದ ಸಂಸದರು ಪಾತೆರಡು ಒಂದು ಶಾಸಕರ UT ಖಾದರ್ ಒತ್ತಾಯ ಮಲ್ದೇರು. ರಿಪಬ್ಲಿಕ್ ಡೇ ದಿವಸ ಈ ದೇಶ ಮತ್ತು ದೇಶದಲ್ಲಿ ಸಾಮಾಜಿಕವಾದ ಬದಲಾವಣೆ ತಂದಂತಹ ಮತ್ತು ಇವತ್ತು ವಿಶ್ವದಲ್ಲೇ ತಮ್ಮ ತತ್ವ ಆದರ್ಶಗಳಿಗೆ ಆದರ್ಶಪಡುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಆ ಟ್ಯಾಬ್ಲೋವನ್ನು ಕೇಂದ್ರ ಸರ್ಕಾರ ಇವತ್ತು ತಿರಸ್ಕರಿಸಿರುವುದು ಸಮಸ್ತ ಮಾನವ ಕುಲಕ್ಕೆ ಮತ್ತು ಜನಸಾಮಾನ್ಯ ಮಾಡಿದಂಥ ಅವಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ತಿರಸ್ಕೃತ ಬಹುಶಃ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ತತ್ವ ಆದರ್ಶಗಳೇನಿದ್ದ ಅದನ್ನು ತಿರಸ್ಕರಿಸುವಂಥ ಒಂದು ಸಂದೇಶ ಕೇಂದ್ರ ಸರ್ಕಾರ ಕೊಡುವಂತಹ ಒಂದು ಸಂದೇಶ. ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಅವತ್ತಿನ ಕಾಲದಲ್ಲಿ ಜನಸಾಮಾನ್ಯರಲ್ಲಿ ಶಂಕರನ್ನು ಕಂಡವರು, ದೇವರನ್ನು ಕಂಡವರು. ಸಮಾಜದ ಎಲ್ಲ ವರ್ಗವೂ ಕೂಡ ಆ ಶ್ರೇಣೀಕೃತ ವ್ಯವಸ್ಥೆಯಿಂದ ದೂರ ಬಂದು ಸಮಾನತೆ, ಸೌಹಾರ್ದತೆಗೆ ಶೈಕ್ಷಣಿಕ ಮತ್ತು ಸ್ವಾಭಿಮಾನ ಬದುಕಿಗೆ ಕೊಟ್ಟಂತ ದೊಡ್ಡ ಮಟ್ಟದ ಸಂದೇಶ ಅಂತ ನಾವು ಹೇಳಲಿಕ್ಕೆ ಇವತ್ತು ಆಲೋಚನೆ ಮಾಡಬೇಕು. ಈ ಒಂದು ತೀರ್ಮಾನವನ್ನು ಇವತ್ತು ಸರ್ಕಾರ ಏನು ತಿರಸ್ಕರಿಸಿದೆ ಅದನ್ನು ನಾವೆಲ್ಲ ತೀವ್ರವಾಗಿ ಇವತ್ತು ಖಂಡಿಸ್ತೇವೆ. ರಿಪಬ್ಲಿಕ್ ಡೇ ಎಂದು ಬ್ರಹ್ಮಶ್ರೀ ನಾರಾಯಣ ಟ್ಯಾಬ್ ಏನಿದೆ ಅದಕ್ಕೆ ಕೇರಳ ಬರೀ ಕೇರಳಕ್ಕಂತ ಸೀಮಿತ ಅಲ್ಲ. ಕೇರಳ, ಕರ್ನಾಟಕ ಈ ಕರಾವಳಿ ಪ್ರದೇಶದಲ್ಲಿ ಸಾಮಾಜಿಕವಾದ ಚಿಂತನೆ ಮತ್ತು ಬಹಳಷ್ಟು ಇವತ್ತು ಕಾರ್ಯಕ್ರಮಗಳು ಇಡೀ ನಮ್ಮ ದೇಶಾದ್ಯಂತ ಅವತ್ತಿನ ಕಾಲದಲ್ಲಿ ಭಾರತದ ಜನರು ಸ್ವಾಭಿಮಾನ ನೆಮ್ಮದಿಯಿಂದ
ಹಿಂದುಳಿದವರೆಗೂ ಶೋಷಿತರು ಸಮಾನದ ಬದುಕಬೇಕೆಂಬ ಕೊಟ್ಟಂತ ಆದರ್ಶ ತತ್ವಗಳು. ಇದನ್ನು ಗೌರವಿಸಿ ಕೇಂದ್ರ ಸರ್ಕಾರವೇ ಇವತ್ತೊಂದು ತರಬೇಕು, ಯಾವುದು ರಾಜ್ಯ ಸರ್ಕಾರದಲ್ಲಿ ಮಾಡ್ಬೇಕ ಒಂದು ಬರ್ಬೇಕಂತ ಇಲ್ಲ. ಆದ ಕಾರಣ ಕೇಂದ್ರ ಸರ್ಕಾರವನ್ನು ಪುನರ್ ಚರ್ಚೆ ಮಾಡಬೇಕು. ಕುಳ್ಳದ ರಥಬೀದಿ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಡು ಸೋಮವಾರ ಶ್ರೀ ಶಿವದೇವೇರು ಬೊಕ್ಕ ಶ್ರೀ ಸುಬ್ರಹ್ಮಣ್ಯ ದೇವೇರ್ನ ಪ್ರತಿಷ್ಠೆ ಮಲ್ತದು ಬ್ರಹ್ಮಕಲಶ ನಡಪಾಯರು. ಜನವರಿ 23 ಐತರ ಶ್ರೀ ಕಾಳಿಕಾಂಬ ಬೊಕ್ಕ ವಿನಾಯಕ ದೇವರಿಗೆ ಬ್ರಹ್ಮಕಲಶ ಅಟ್ಟಣೆ ಮಲ್ತದೇರು. ಕುಡ್ಲದ ರಥಬೀದಿ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಜೀರ್ಣೋದ್ಧಾರ ಶಿಲೆಕಲ್ಲದ ಸುತ್ತುಪಾಗರ ಶ್ರೀ ಶಿವದೇವಿರು ಬೊಕ್ಕ ಸುಬ್ರಹ್ಮಣ್ಯ ದೇವೇರ್ನ ಗುಡಿ ಕ್ಲೀನ್ ಕಟ್ಟದಿತ್ತದೆ. ಪ್ರತಿಷ್ಠೆ ಬ್ರಹ್ಮಕಲಶ ಸೇರಿದ ಧಾರ್ಮಿಕ ಬೇತೆ ಕಾರ್ಯಕ್ರಮಗಳು ನಡೆದುಂಡು. ಸೋಮವಾರ ಶ್ರೀ ಶಿವದೇವಿರು ಬೊಕ್ಕ ಸುಬ್ರಹ್ಮಣ್ಯ ದೇವೇರ್ನ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ಅಟ್ಟಣೆ ಆಗಿತ್ತು. ಶ್ರೀ ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಇರುತ್ತದೆ. ಕ್ಷೇತ್ರದ ತಂತ್ರಿಲಯನ ಲಕ್ಷ್ಮೀಕಾಂತ ಶರ್ಮ ಸಾಲಿಗ್ರಾಮ ಆಚಾರ್ಯ ತುಳು, ಧನಂಜಯ ಆಚಾರ್ಯ ಪುರೋಹಿತ್ ಕೈಕಂಬ, ವಿಘ್ನೇಶ್ ಪುರೋಹಿತ್, ಸುದರ್ಶನ್ ಪುರೋಹಿತ್ ಬೊಕ್ಕ BR ಗುರುಪ್ರಸಾದ್ ವೈದಿಕ ವೃಂದದಗಳು ಧಾರ್ಮಿಕ ವಿಧಿವಿಧಾನಗಳಿಂದ ನಡಪಾದು ಅಷ್ಟಬಂಧ ಲೇಪದ ಒಟ್ಟಿಗೂ ಶ್ರೀ ಶಿವೆ ಬೊಕ್ಕ ಸುಬ್ರಹ್ಮಣ್ಯ ದೇವೇರ್ನ ಪ್ರತಿಷ್ಠೆ ಮಲ್ತೇರು. ಬ್ರಹ್ಮಕಲಶ ನಡಪಾದು ಮಾಪೂಜೆ ಮಲ್ತೇರು. ವಿಶ್ವಕರ್ಮ ಬ್ರಾಹ್ಮಣ ಸಮಾಜ ಸೇರಿದು ಊರ ಭಕ್ತರು ಪಾಲ್ದೆ ತುಂಡೇರು. ಜೀರ್ಣೋದ್ಧಾರ ಸಮಿತಿದ ಕಾರ್ಯಗುರುಕಾರ್ಯರು ಕೈಂತಿಲ ಸದಾಶಿವ ಆಚಾರ್ಯ, ಪ್ರಧಾನ ಕಾರ್ಯಂತಿರಿ ವೆಂಕಟೇಶ ಆಚಾರ್ಯ, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ದಿನೇಶ್ ಆಚಾರ್ಯ ಶಕ್ತಿನಗರ, ಪ್ರಧಾನ ಕಾರ್ಯಂತಿರಿ KG ಗುರುರಾಜ್ ಬೊಕ್ಕ ಮಾತ ಪದಾಧಿಕಾರಿಗಳು ಸದಸ್ಯರು, ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಡಳಿತ ಮುಕ್ತೇಸರರು ಕೇಶವ ಆಚಾರ್ಯ, ರಡ್ಡನೆ ಮುಕ್ತೇಸರರು ಸುಂದರ ಆಚಾರ್ಯ ಬಿಳುವಾಯಿ, ಮೂಜನೆ ಮುಕ್ತೇಸರರು A ಲೋಕೇಶಾಚಾರ್ಯ ವಿಜಯ್ ಒಟ್ಟುಗೆತ್ತೇರು. ದೇವಸ್ಥಾನದ
ಕುಡ್ಲದ ಕದ್ರ ಯೋಗೀಶ್ವರ ಮಠಕ್ಕೂ ಸಂಬಂಧಪಟ್ಟನ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನನು ಮಠದ ಸಮಿತಿಗೆ ಒಪ್ಪ್ಯಾವೊಡೊಂದು ಮಠದ ಸಮಿತಿ ಕುರ್ಕಾರ್ಯರು ಮಾಜಿ ಮೇಯರ್ ಹರಿನಾಥ ಜೋಗಿ ಒತ್ತಾಯ ಮಾಡ್ತಿದ್ದಾರೆ. ಕುಡ್ಲದ ಪತ್ರಿಕಾ ಭವನಡು ಸೋಮವಾರ ಕದ್ರ ಯೋಗೀಶ್ವರ ಮಠದ ಗುರ್ಕಾರ್ಯರು ಮಾಜಿ ಮೇಯರ್ ಹರಿನಾಥ್ ಸುದ್ದಿಕೂಟುಡು ತಿಳಿದು ಕುಡ್ಲ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಆಡಳಿತನು ಕದ್ರ ಯೋಗೀಶ್ವರ ಮಠಟುಪುನ ಸಮಿತಿಗೆ ಒಪ್ಪ್ಯಾವೊಡೊಂದು ಒತ್ತಾಯ ಮಲ್ತೇರು. ಇಂಚಿಪ ಮುಖ್ಯಮಂತ್ರಿ ಬೊಕ್ಕ ಧಾರ್ಮಿಕ ದತ್ತಿ ಇಲಾಖೆ ಮಂತ್ರಿರು ಮಾತ ಧಾರ್ಮಿಕ ಬೊಕ್ಕ ದತ್ತಿ ಇಲಾಖೆದ ಆಡಳಿತಗೂ ಸೇರಿದನ ದೇವಸ್ಥಾನವನ್ನು ಅವು ಸಂಬಂಧಪಟ್ಟನಕ್ಲೆ ಕೈ ಪಗಪು ಅಂತ ಪಂತೀರು. ಅಂಚದ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ಆಡಳಿತನು ಕದ್ರ ಮಠದ ಸಮಿತಿಗೆ ಒಪ್ಪ್ಯಾವಡು ಕದ್ರ ದೇವಸ್ಥಾನ ಬೊಕ್ಕ ಮಠಕ್ಕೂ ಎಡ್ಡೆ ಸಂಬಂಧ ಉಂಡು ಈ ದುಂಬು ದೇವಸ್ಥಾನ ಮಠಕ್ಕೂ ಸಂಬಂಧಪಟ್ಟದಿತ್ತಂಡು ಸರ್ಕಾರ ಅಂಚಿನ ನಿರ್ಧಾರ ಮಲ್ತಂಡು ಆಯ್ತು ಸುರೂತ ಹಕ್ಕುದಾರರು ಎಂಕುಲಾದಪ್ಪುವ ಐಕ್ ದಾಖಲೆ ಇತಿಹಾಸ ಉಂಡು ಸರ್ಕ್ಯೂಟ್ ಹೌಸ್ ಉಡ್ದು ಪದವು ಹೈಸ್ಕೂಲ್ ಮುಟ್ಟ ಜೋಗಿಮಠ ಮಾರ್ಗ ಅಂದು ಪುದರ್ದಿದ್ದಿತ್ತಂಡು ಅಂಡ ಸ್ಮಾರ್ಟ್ ಸಿಟಿ ಕೆಲಸದ ಪೊರ್ತುಡು ಆ ಬೋರ್ಡನ್ನು ದೆತ್ತು ದಕ್ಕದಿರಿಂದ ಹರಿನಾಥ್ ದೂರಿಯರು. ಬಹಳ ಪುರಾತನವಾದಂತಹ ಇತಿಹಾಸ ಪ್ರಸಿದ್ಧವಾದಂಥ ಕದ್ರಿ ಜೋಗಿ ಮಠ ಮತ್ತು ಕದ್ರಿ ದೇವಸ್ಥಾನ ಬಹಳ ಸಂಬಂಧ ಇದ್ದಂತಹ ದೇವಸ್ಥಾನ. ಯಾಕಂತ ಹೇಳಿದ್ರೆ ಸ್ಥಾಪಕರು ಅವರೇ ನಮ್ಮ ಗುರುಗಳಾದಂಥ ಗೋರಕ್ಷನಾಥರು ಮತ್ತು ಬಚ್ಚೇಂದ್ರನಾಥರು ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಕದ್ರಿ ದೇವಸ್ಥಾನ ಏನಿದೆ ಅದು ಕದ್ರಿ ಜೋಗಿ ಮಠಕ್ಕೆ ಸಂಬಂಧಪಟ್ಟದ್ದಾಗಿದೆ. ಹಿಂದೆ ಕೂಡ ಅದು ನಮ್ಮ ಜೋಗಿ ಮಠದ ಆಡಳಿತದಲ್ಲಿ ಇತ್ತು. ಧಾರ್ಮಿಕ ದತ್ತಿ ವ್ಯವಹಾರಕ್ಕೆ ಒಳಪಡುವ ಮೊದಲು ನಮ್ಮ ಮಠಕ್ಕೆ ಸಂಬಂಧಪಟ್ಟಿತ್ತು. ಮಠದಲ್ಲಿ ಒಂದು ಸಮಿತಿ ಇತ್ತು ಅದನ್ನೆಲ್ಲ ನೋಡಿಕೊಳ್ಳಲು. ಆದ್ರಿಂದ ಅವರು ಸರ್ಕಾರ ಅಂತ ಒಂದು ನಿರ್ಧಾರ ಮಾಡಿದ್ರೆ ಮೊದಲ ಹಕ್ಕುದಾರರು ನಾವಾಗಿರ್ತೇವೆ. ಕದ್ರಿ ಜೋಗಿ ಮಠ ಅದು ನಮಗೆ ಬರಬೇಕು ಆ ದೇವಸ್ಥಾನ. ಯಾಕಂತ ಹೇಳಿದ್ರೆ ಅದಕ್ಕೆ ಇತಿಹಾಸ ಇದೆ, ಅದಕ್ಕೆ ದಾಖಲೆಗಳಿವೆ, ನಮ್ಮ ಹತ್ರ ಕೂಡ ಇವೆ ದಾಖಲೆಗಳು. ಅದರಿಂದ ದಯಮಾಡಿ ನೀವು ಕೊಡುವುದಾದ್ರೆ ಪ್ರಥಮತ ಅದು ಕದ್ರಿ ಜೋಗಿ ಮಠದ ಒಂದು ಕಮಿಟಿ ಸಮಿತಿ ಏನಿದೆ, ಜೋಗಿ ಮಠ ಏನಿದೆ ಅದರ ಅಧೀನಕ್ಕೆ ಒಳಪಡಬೇಕು. ಇದು ಇಷ್ಟು ಕದ್ರಿ ದೇವಸ್ಥಾನ ಮತ್ತು ಕದ್ರಿ ಮಠದ ಸಂಬಂಧ. ಯಾಕಂತ ಹೇಳಿದ್ರೆ ಹಿಂದಿನಿಂದಲೂ ಧಾರ್ಮಿಕ ದತ್ತಿ ಆಡಳಿತಕ್ಕೆ ಒಳಪಟ್ಟ ನಂತರ ಕೂಡ ಒಂದು ಬಂಗಾರದ ಪೆಟ್ಟಿಗೆ ಬೀಗ ಕೀ ಅದನ್ನು ಓಪನ್ ಮಾಡಬೇಕಾದ್ರೆ ಮಠದ ಅರಸರು ಮಠದ ವಾರಿಸುದಾರರು ಅದಕ್ಕೆ ಹೋಗ್ಬೇಕು, ಆಮೇಲೆ ಅದು ಓಪನ್ ಮಾಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೂಡ ಮಾಡಿತ್ತು. ಅದನ್ನು ಈಗ ಅವರು ಪಾಲಿಸುವುದಿಲ್ಲ. ಆದ್ರಿಂದ ಅರ್ಚಕರನ್ನು ಕೂಡ ಹಾಗೆ ಹಿಂದೆ ಕದ್ರಿ ಮಠದಿಂದ ಅದು ನೇಮಿಸಲ್ಪಟ್ಟಿತ್ತು. ಅಲ್ಲಿಗೆ ಬರಬರುತ್ತಾ ಅದು ದಿವಸ ಕೀ ಮಠದಿಂದ ಕೊಂಡೋಗ್ತಿದ್ರು ದೇವಸ್ಥಾನ ಓಪನ್ ಮಾಡಲಿಕ್ಕೆ. ಮತ್ತೆ ಮಳೆಗಾಲ ಅದರಿಂದ ಕಷ್ಟ ಆಗ್ತಿತ್ತು. ಹಿಂದೆ ಕಡೆಗೆ ಒಂದು ಕೀ ಅವರ ಹತ್ರ, ಒಂದು ಕೀ ನಮ್ಮ ಮಠದಲ್ಲಿ. ಅದರಿಂದ ದಯಮಾಡಿ ದೇವಸ್ಥಾನ ಕೊಡುವುದಾದ್ರೆ ತಮ್ಮ ಹೇಳಿಕೆಯ ಮೂಲಕ ಈ ದೇವಸ್ಥಾನದ ಆಡಳಿತ ಕದ್ರಿ ಮಠಕ್ಕೆ ಒಳಪಡುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಆರೋಗ್ಯ ಆಯುಷ್ಯ ಹೆಚ್ಚಾವಡೊಂದು ಬಯಕದು ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ದುಂಬಾಳ್ತಿಡು 21 ಕ್ಷೇತ್ರೊಡೆಡು ಮಹಾ ಮೃತ್ಯುಂಜಯ ಯಾಗ ನಡಪಾದಿರು. ಐತ ಮುಗಿತಲ ಬೊಕ್ಕ ಪೂರ್ಣಾಹುತಿ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣಡು ನಡತನು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಆರೋಗ್ಯ ಆಯುಷ್ಯ ಹೆಚ್ಚರೆಗಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣಡು ಮಹಾ ಮೃತ್ಯುಂಜಯ ಯಾಗ ನಡತನುಂಡು. ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಯಾಗದ ಮುಗಿತಲ ಪೂರ್ಣಾಹುತಿ ಮಲ್ತೊಂದುಲ್ಲೇರು. ಸಭಾಂಗಣದ 7 ಹೋಮಗುಂಡಿಲೆಡು ಮಹಾಯಾಗ ನಡಪೊಂದಿತ್ತದು. ವೇದಮೂರ್ತಿ ನಾಗೇಂದ್ರ ಭಾರದ್ವಾಜ್ ಸುರತ್ಕಲ್ರೆನ ಪೌರೋಹಿತ್ಯದ ಯಾಗಡು 109 ಜನ ಪುರೋಹಿತರುಲ್ಲೇರು. ಹರೀಶ್ ಪೂಂಜಾ ದುಂಬಾಡ್ತಿಡು ಬೆಳ್ತಂಗಡದ 21 ಕ್ಷೇತ್ರೊಡೆಡು ಯಾಗ ನಡಪಾದಿತ್ತದು. ಈ ಮಾತ ಯಾಗಲಿನ ಪೂರ್ಣಾಹುತಿ ನೀಡಿಟ್ಟು ಧರ್ಮಸ್ಥಳಟು ಮಹಾ ಮೃತ್ಯುಂಜಯ ಯಾಗ ನಡಪವನುಂಡು. ನರೇಂದ್ರ ಮೋದಿ ಪುದರ್ ನಡಪುನ ಯಾಗಗೂ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡಿರು ಬಿರಿಸಾಯ ತಿರಿಪಾದಿತ್ತದು. ಮಂತ್ರಿಯರೈನ ಈಶ್ವರಪ್ಪ, ಸಿಸಿ ಪಾಟೀಲ್, ಶಶಿಕಲಾ ಜೊಲ್ಲೆ, ಕೋಟ ಶ್ರೀನಿವಾಸ ಪೂಜಾರಿ ಇಂಚ ಮಂತ್ರಿಯರು ಶಾಸಕರು ಪಾಲ್ದೆ ಸುಂದೇರು. ಕುಂದಾಪುರ ತಾಲೂಕು ಜಪ್ತಿ ಪಂಪನವಲು ನೀರು ಶುದ್ಧೀಕರಣ ಘಟಕ ಕೈತಲು ರಡ್ಡು ಚಿಟ್ಟೆಪಿಲಿ ತೋಜಿದಿತ್ತದು ಒಂಜೆನು ಪತ್ತದೇರು. ನನೊಂಜಿ ಕಾಡಬರಿಟೆ ಪದ್ರಾಡ ಆತಡು ಪೋಡಿದು ಪೋಯಿನ ಊರ್ದ ಜನಕ್ಕುಲು ಆಯ್ನಾತು ಬೇಗ ಪತ್ಯರೆ ಒತ್ತಾಯ ಮಲ್ತದೇರು. ಕುಂದಾಪುರ ತಾಲೂಕದ ಜಪ್ತಿ ಪನ್ಪನವಲು ನೀರು ಶುದ್ಧ ಮಲ್ಪನ ಘಟಕದ ಕೈತಲು ಚಿಟ್ಟೆಪಿಲಿ ಒಂಜಿ ತೋಜಿದಿತ್ತದು ಅವಿನ ಪತ್ತದಂಡು. ಜಪ್ತಿ ಸುತ್ತಮುತ್ತು ಚಿಟ್ಟೆಪಿಲಿ ಒಂಜಿ ತಿರ್ಗೊಂದುಪ್ಪನ ಬಗೆಟ್ ಮಾಹಿತಿ ದೇತೊನ್ನ ಕಾಡಾಧಿಕಾರಿಲು ನೀರು ಶುದ್ಧೀಕರಣ ಘಟಕ ಕೈತಲು ಗೂಡುದಿದ್ದು 2 ತಿಂಗಳು ಪ್ರಾಯದ ಪೊಣ್ಣು ಚಿಟ್ಟೆಪಿಲಿನ ಪತ್ತದೇರು. ನನೊಂಜಿ ಚಿಟ್ಟೆಪಿಲಿ ಕಾಡಬರಿಟೆ ಕಣ್ಣು ತಪ್ಪಾದು ಪದ್ರಾಡ ಆತಂಡು. ಚಿಟ್ಟೆಪಿಲಿ ತಪ್ಪನಿಡ್ದವರ ಉರ್ದಕ್ಲಿಗೆ ಪೋಡಿಗೆ ಆದು ಅವಿನ ತುರ್ತು ಪತ್ತೆರೆ ಕಾಡಾಧಿಕಾರಿಲಿಗೆ ಭಿನ್ನಾಯ್ತೊಂದೇರು.
ಕುಡ್ಲ ಹತ್ತಾರದ ಶ್ರೀಕೃಷ್ಣ ಭಜನಾ ಮಂದಿರ ജീർണോദ്ധരാദിച്ചത് പിര പ്രതിഷ്ഠാപക കുംഭാഭിഷേകದ ಧಾರ್ಮಿಕ ಕಾರ್ಯಗಳು ಬುಧವಾರ ಮುಟ್ಟ നടത്തുന്നുണ്ട്. ಸೋಮವಾರ ಶ್ರೀಕೃಷ್ಣ ದೇವರ പിര പ്രതിഷ്ಠೆ നടപ്പാത് കുംഭാഭിഷೇക ಮಲ್ತೇರು. ಕುಡ್ಲ ಹತ್ತಾವರ್ತ ಶ್ರೀಕೃಷ್ಣ ಭಜನಾ ಮಂದಿರ ಜೀರ್ಣೋದ್ಧಾರಾದಿತದ ಶ್ರೀಕೃಷ್ಣ ದೇವರ ಪಿರ ಪ್ರತಿಷ್ಠಾಪಕ ಕುಂಭಾಭಿಷೇಕದ ಧಾರ್ಮಿಕ ಕಾರ್ಯಗಳು ಐತಾರ ಶುರುವಾದ ಬುಧವಾರ ಮುಟ್ಟ നടത്തുന്നുണ്ട്. ಸೋಮವಾರ ಪ್ರತಿಷ್ಠಾಪಕ ಕುಂಭಾಭಿಷೇಕ നടപ്പായರ ಅಟ್ಟಣೆ ಆದಿತ್ತು. ಅಡುಮರೋಳಿ ಶ್ರೀ ಮಾರಿಕಾಂಬ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನ ರವಿ ಆನಂದ ಶರ್ಮಾ ಪೌರೋಹಿತ್ಯಡು ಕಾಂಡೆ ಹೋಮ ನವಗ್ರಹ ಪೂಜೆ ಕಲಶ ಆರಾಧನೆ நடப்பாದ ಶ್ರೀಕೃಷ್ಣ ದೇವರಿನ ಪಿರ ಪ್ರತಿಷ್ಠೆ ಮಲ್ತೇರು. ಕುಂಭಾಭಿಷೇಕ ಮಲ್ತದ ಮಧ್ಯಾಹ್ನ ದೇವರಿಗೆ ಮಾಪೂಜೆ நடப்பாಯರು. ಊರ ಪರ ಊರ ಭಕ್ತರು ಪಾಲ್ಗೊಂಡು ಶ್ರೀಕೃಷ್ಣ ದೇವರನ್ನ ಇಂಬು ನಟೊಂಡರು. ಅತ್ತವರ ಶ್ರೀಕೃಷ್ಣ ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಎಚ್ ರತೀಂದ್ರನಾಥ್ ಅತ್ತವರ, ಮರ್ಯಾದಿ ಗುರುಕಾರ್ಯ ಧರ್ಮಣ ನಾಯ್ಕ ಅತ್ತವರ, ಪ್ರಧಾನ ಕಾರ್ಯಂತರ ರಘುರಾಜ್ ಕದ್ರಿ, ರೋಹಿತ್ ಉಳ್ಳಾಲ, ಪ್ರೇಮನಾಥ್ ಬಳ್ಳಾಲ್ಬಾಗ್, ಮಿಥುನ್ ಉರ್ವ, ದಿನೇಶ್ ಪಾಂಡೇಶ್ವರ, ಕೋಶಾಧಿಕಾರಿ ಇಂದಿರಾ ನಾಗೇಶ್ ಬುಕ ರಜನೀಶ್ ಅತ್ತವರ, ಆಡಳಿತ ಸಮಿತಿ ಗುರುಕಾರ್ಯರು ಶಶೀಂದ್ರ ಅತ್ತವರ, ಮರ್ಯಾದಿ ಗುರುಕಾರ್ಯರು ಎಂ ಪರಮೇಶ್ವರ್, ಪ್ರಧಾನ ಕಾರ್ಯಂತರ ಮಂಜುನಾಥ, ಕೋಶಾಧಿಕಾರಿ ಸ್ವರ್ಣಲತಾ ಬುಕ ರಡ್ಡು ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ಬೊಂಬಾಯಿದ ಉದ್ಯಮಿ ಕರೆದುಪೋಯಿನ ಇರ್ಮಾಲ್ ಪೂಲ ವಿಠಲ ಶೆಟ್ಟಿ ನೆಂಪುಗಾದು ಕಟೀಲ್ ಮೇಳದ 11 ಜನ ಕಲಾ ಸಾಧಕರಿಗೆ ಪ್ರಶಸ್ತಿ ಕೊರಪುನ ಕಾರ್ಯಕ್ರಮ ಬೊಕ ಕಟೀಲ್ ಮೇಳದ ಸೇವೆ ಆಟ ರಜತ ಸಂಭ್ರಮ ಪಡುಬಿದ್ರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ನಡೆಯುತ್ತದೆ.
ಕಂಬಳ ಕ್ಷೇತ್ರಡು ಗಿಡಪೆರ್ಲಿನ ಯಜಮಾನಿರಾದ ಮಲ್ಲ ಪುದರ್ ಪಡೆದಿತ್ತಿನ ಬೊಂಬೈದ ಉದ್ಯಮಿ ಕರಿದುಪೋಯಿನ ಪೂಲ ವಿಠಲ ಶೆಟ್ಟಿ ನೆಂಪುಗಾದ ಕಟೀಲ್ ಮೇಳದ 11 ಜನ ಕಲಾ ಸಾಧಕರಿಗೆ ಪ್ರಶಸ್ತಿ ಕೊರಕುನ ಕಾರ್ಯಕ್ರಮ ಪಡುಬಿದ್ರದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ನಡೆದಿದೆ. ಘಾಟ್ ಕೋಪರ್ ಭಾರತ್ ಕೆಫೆದ ತಾಪಕಿರು ಪೂಲ ವಿಠಲ ಶೆಟ್ಟಿ ಕಟೀಲ್ ದುರ್ಗಿನ ಭಕ್ತರಾದಿದ್ದೆ. ಬೊಂಬೈ ಎರ್ಮಾಲ್ ಪಡ್ಡೆದ್ರ ಪರಿಸರಡು ಧಾರ್ಮಿಕ ಸಾಂಸ್ಕೃತಿಕ ಸೇವಾ ಕಾರ್ಯಕ್ರಮಗಳನ್ನು ಕಟೀಲ್ ಗೋಪಾಲಕೃಷ್ಣ ಅಸ್ರಣ್ಯರ್ನ ಮಾರ್ಗದರ್ಶನ ನಡಪಾದಿತ್ತೀರು. ಅರನ ಬುಡಿದಿ ರಾಧಾ ವಿಠಲ ಶೆಟ್ಟಿ ಬುಕ ಜೋಕ್ಲು ಕರಿನ 24 ವರ್ಷಲಿಡಿದು ಪಡ್ಡೆದ್ರಡ್ ಕಟೀಲ್ ಮೇಳದ ಸೇವೆ ಆಟ ನಡಪ ಒಂದು ಬೈದಿರು. ಪೂಲ ವಿಠಲ ಶೆಟ್ಟಿ ಪ್ರಶಸ್ತಿಲ ಕೊರೊಂದು ಬೈದಿರು. ಈ ವರ್ಷ ಯಕ್ಷಗಾನ ಸೇವೆದ 21ನೇ ವರ್ಷದ ಮಿನದನ ಬೊಳ್ಳಿ ಪರ್ಬದ ಪುರ್ತುಡು ಕಟೀಲ್ ಆಜಿಮೇಲೊಳನ ಸಂಚಾಲಕರು ಕಲ್ಲಾಡಿ ದೇವಿಪ್ರಸಾದ್ ಶೆಟ್ರಿಗೆ ರಜತ ಸಂಭ್ರಮ ಮರ್ಯಾದೆ ಪ್ರಶಸ್ತಿ ಕುರಿತು ಸಮ್ಮಾನ ಮಲ್ತೇರು. ಕಟೀಲ್ ಮೇಳೋಡು ಜಿಂಜಕಾಲ ಸೇವೆ ಸಂದಾದ್ನ ಶ್ರೀದೇವಿ ವೇಷಧಾರಾದ ಭಾರಿ ರೈಸದ್ನ ಇತ್ತೆ ಸ್ವಲ್ಪ ವರ್ಷ ಪ್ರಾಯೋಡು ಪುನಃ ಮುಳಿಯಾಲ ಭೀಂಭಟ್ರಿಗೆ ವೀಲ್ ಚೇರ್ ಕೊಡುಗೆದ ಒಟ್ಟುಗೂ ಪ್ರಶಸ್ತಿ ಬೊಕ್ಕ ಮರ್ಯಾದಿ ಪಣವು ಕುರಿದು ಮರ್ಯಾದೆ ಮಲ್ತೇರು. ಶ್ರೀದೇವಿ ವೇಷಡು ದುಂಬು ಮಲ್ಲಪುದರ್ ಪಡೆತ್ನ ಕೋಡಿ ಕೃಷ್ಣಗಾಣಿಗ, ಪುಂಡರೀಕಾಕ್ಷ ಉಪಾಧ್ಯಾಯ, ತೋಡಿಕಾನ ವಿಶ್ವನಾಥ ಗೌಡ, ಉಮೇಶ್ ಹೆಬ್ಬಾರ್ ಬುಕ ಕಟೀಲ್ ರಡ್ಡನೆ ಮೇಳದ ಹಿರಿಯ ಕಲಾವಿದರು ಬಲಿಪ ಪ್ರಸಾದ ಭಾಗವತ, ಶ್ರೀಧರ ಪೂಜಾರಿ ಪಂಜಾಜೆ, ರಮೇಶ್ ಭಟ್ ಬಾಯರ್, ಗುರುವಪ್ಪ ಬಾಯರ್, ಶಶಿಧರ ಶೆಟ್ಟಿ ಪಂಜ, ಅಮ್ಮುಂಜೆ ಮೋಹನ ಮುಕ್ಲೆಗೆ ರಜತ ಪದಕ ಬುಕ ಪಣವು ಮರ್ಯಾದಿದ ಒಟ್ಟುಗೂ ಪೂಲ ವಿಠಲ ಶೆಟ್ಟಿ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು. ಕಟೀಲ್ ಕ್ಷೇತ್ರದ ಅನುವಂಶಿಕ ಮುಕ್ತೇಸರರು ವಾಸುದೇವ ಆಸ್ರಣ್ಣ, ಲಕ್ಷ್ಮೀನಾರಾಯಣ ಆಸ್ರಣ್ಣ, ವೆಂಕಟರಮಣ ಆಸ್ರಣ್ಣ, ಅನಂತ ಪದ್ಮನಾಭ ಆಸ್ರಣ್ಣ, ಪಡ್ಡೆದ್ರದ ಬಲ್ಲಾಳ ಅರಸೇರು, ಎರ್ಮಾಲು ಹೊಸಮನೆ ಉದಯ್ ಶೆಟ್ಟಿ, ಐಕಳ ವಿಶ್ವನಾಥ ಶೆಟ್ಟಿ, ವಿಶುಕುಮಾರ್ ಉಚ್ಚಿಲ ಪಾಲ್ದೆ ತುಂಡಿರು. ಊರ ಪರ ಊರ ಆಟದ ಅಭಿಮಾನಿಗಳು ಕಟೀಲ್ ಮೇಳ ಹೊಡೆದು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು. ಇತ್ತೆ ಕೊಡೋರ ಮುಖ್ಯಾಂಶಗಳು. ನಮ್ಮ ಕೂಡಲೇ ಪ್ರಸಾರದ ಕರ್ನಾಟಕ ಬ್ಯಾಂಕ್ ಬ್ಯೂಸಿನೆಸ್ ಟಾನಿಕ್ 105ನೇ ಸಂಚಿದ ಸಂಭ್ರಮಾಚರಣೆ. ಬ್ಯೂಸಿನೆಸ್ ಟಾನಿಕ್ ಸರ್ವೇರಿಗಳ ಒಂಜಿ ಭಾರಿ ಎಡ್ಡೆ ಕಾರ್ಯಕ್ರಮ ಮಹಾಬಲೇಶ್ವರ ಎಂಎಸ್. ಕೇರಳದ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಸ್ತಬ್ಧ ಚಿತ್ರನು ಕೇಂದ್ರ ಸರ್ಕಾರ ಬೋರ್ಡ್ಜಿ ಪಂಡನವು ಮಾತನ ರಮಾಣ್ಯ ಕುಲಕ್ಕೂ ಅಪಮಾನ ಕುಡ್ಲಡ್ ಶಾಸಕರು ಯುಟಿ ಖಾದರ್. ಕುಳ್ಳದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಗಳು ಶ್ರೀ ಶಿವಸುಬ್ರಹ್ಮಣ್ಯ ದೇವರನ ಪ್ರತಿಷ್ಠೆ ಬ್ರಹ್ಮಕಲಶ. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ಕದ್ರದ ಶ್ರೀ ಯೋಗೀಶ್ವರ ಮಠಕ್ಕೂ ಸಂಬಂಧಪಟ್ಟ ದೇವಸ್ಥಾನ ಅವಿನ ಮಠದ ಸಮಿತಿಗೆ ಒಪ್ಪ್ಯಾವಡು ಕುಡ್ಲಡು ಸಮಿತಿದ ಗುರ್ಕಾರ್ಯರು ಹರಿನಾಥ್ ಒತ್ತಾಯ. ಇಡಗಿನಿತ ನಮ್ಮ ಕುಡ್ಲಾತೋಡು ವಾರ್ತೆಲು ಮುಗಿಡು ನನಾಲಾತು ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೆದು.